ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರ ಕೋವಿಡ್ ವೈರಸ್ ಕಿಯಾಸ್ಕ್ ಟೆಸ್ಟಿಂಗ್ ಬೂತ್ನು ಶಾಸಕರು ಶ್ರೀ ಯುಟಿ ಖಾದರ್ ಶುಕ್ರವಾರ ಬೈಯಗೆ ಉದಿಪನ ಮಾಡ್ತಾರೆ. मैडम नीचे बनी मैडम नीचे बनी ಕೊರೋನಾ ವೈರಸ್ ಮಾರಕ ಸೋಂಕು ರೋಗಕ್ಕೂ ಸಂಬಂಧಿಸಿದ ಉಳ್ಳಾಲದ ಸಮುದಾಯ ಆರೋಗ್ಯ ಕೇಂದ್ರ ಫೀವರ್ ಕ್ಲಿನಿಕ್ನ ಶುರು ಮಾಡ್ತದ. ನಮ್ಮ ಡಾಕ್ಟರ್ನಕ್ಕಳು ಬೊಕ್ಕ ವೈದ್ಯಕೀಯ ಸಿಬ್ಬಂದಿಲು ಸುರಕ್ಷಿತವಾದ ಉಪ್ಪೋಡು ಪಂಪಿನವೇ ತಂಕಲ ಆದ್ಯತೆ ಪಡೆದು ಶ್ರೀ ಯುಟಿ ಖಾದರ್ ಫೀವರ್ ಕ್ಲಿನಿಕ್ದ ಉಪಯೋಗದ ಬಗ್ಗೆ ಮಾಹಿತಿ ಕೊರಿಯರು. ಕೊರೋನಾ ವೈರಸ್ ಮಾರಕ ರೋಗಕ್ಕೆ ಸಂಬಂಧಪಟ್ಟಾಗೆ ಉಳ್ಳಾಲದ CSC ಆಸ್ಪತ್ರೆಯಲ್ಲಿ ಈಗಾಗಲೇ ಫೀವರ್ ಕ್ಲಿನಿಕ್ ಎಂಬ ಪ್ರಾರಂಭ ಮಾಡಲಾಗಿದೆ. ಯಾರಿಗಾದರೂ ಸ್ವಲ್ಪ ಮಟ್ಟಿನ ಜ್ವರ ಮತ್ತು ಇನ್ನಿತರ ಏನು ಅಸೌಖ್ಯ ಕಂಡು ಬಂದಲ್ಲಿ ಈ ಫೀವರ್ ಕ್ಲಿನಿಕ್ಗೆ ಪೇಷಂಟ್ ಬಂದಾಗ ಅವರನ್ನು ನಮ್ಮಲ್ಲಿರುವಂಥ ವೈದ್ಯಕೀಯ ಸಿಬ್ಬಂದಿಗಳು ಟೆಸ್ಟಿಗೆ ಒಳಪಡಿಸಿಕೊಂಡು ಅಲ್ಲಿ ಏನಾದರೂ ಪಾಸಿಟಿವ್ ಬಂದಲ್ಲಿ ಬಹುಶಃ ಸುರಕ್ಷಿತವಾಗಿ ಇವತ್ತು ಅವರನ್ನು ಮತ್ತೆ ಟೆಸ್ಟ್ ಮಾಡುವ ಸುರಕ್ಷಿತರಾಗಿ ಕೂಡ ಇರಬೇಕು. ಮತ್ತು ಇನ್ನು ಮಾಡಿಸ್ಕೊಳ್ಳಲು ಕೂಡ ಒಂದು ವ್ಯವಸ್ಥೆ ಇರ್ತಕ್ಕಂಥ ಉದ್ದೇಶದಿಂದ ಇವತ್ತು ಕೋವಿಡ್ ವೈರಸ್ಗೆ ಸ್ವಾಬ್ ಟೆಸ್ಟಿಂಗ್ ಒಂದು ಕಿಯಾಸ್ಕ್ ಬೂತನ್ನು ಇವತ್ತು ನಾವಿಲ್ಲಿ ಪ್ರಾರಂಭ ಮಾಡಿದ್ದೇವೆ. ಇದರಿಂದ ಒಂದನೇ ಪ್ರಯೋಜನ ಏನಂತ ಹೇಳಿದರೆ ನಮ್ಮಲ್ಲಿ ಇದನ್ನು ಬಹುಶಃ ವೈದ್ಯಕೀಯ ಸಿಬ್ಬಂದಿ ಯಾರಿದ್ದಾರೆ ಅವರು ಸುರಕ್ಷಿತರಾಗಿ ನಮ್ಮ ಮೊದಲು ಇವತ್ತು ಆದ್ಯತೆ. ಒಂದು ವೈದ್ಯಕೀಯ ಸಿಬ್ಬಂದಿಗಳಿತ್ತು ಸುರಕ್ಷಿತವಾಗಿದ್ದರೆ ಅವ್ರಿಗೆ ಸಾವಿರಾರು ಜನರನ್ನು ನೋಡ್ಬೋದು. ಏನಾದರೂ ಸಾವಿರಾರು ಪೇಷಂಟ್ ನೋಡುವಂಥ ವೈದ್ಯಕೀಯ ಸಿಬ್ಬಂದಿ ಏನು ಅಸೌಖ್ಯರಾಗಿದ್ದರೆ ಎಲ್ಲರಿಗೂ ಕೂಡ ನಾನು ತೊಂದರೆ ಆಗುವಂಥ ಸಂದರ್ಭ. ಸೊ ಅವರ ಸುರಕ್ಷತೆ ದೃಷ್ಟಿಯಲ್ಲಿಟ್ಟುಕೊಂಡು ಇವತ್ತು ಪೇಷಂಟ್ ಕೂಡ ಪ್ರಯೋಜನ ಆಗಬೇಕು ಉದ್ದೇಶದಿಂದ ಈ ಒಂದು ಕಿಯಾಸ್ಕನ್ನು ಇಲ್ಲಿ ಪ್ರಾರಂಭ ಮಾಡೋದು ಅತ್ಯಂತ ಸಂತೋಷ. ಇದು ಜಿಲ್ಲಾಡಳಿತ ಇದು ನಮ್ಮ ನಿರ್ಭೀತಿ ಕೇಂದ್ರದ ಮುಖಾಂತರ ಇವತ್ತು ನಿರ್ಮಾಣ ಮಾಡಿದ್ದಾರೆ. ಈಗಾಗಲೇ ಇದೊಂದು ಬೂತನ್ನು ಬಹುಶಃ ಇಲ್ಲಿ ನಾವು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಮುಂದಿನ ದಿನ ಬೇಕಾಗುವಂಥ ಅದಕ್ಕೆ ಆ ಸ್ಯಾನಿಟೈಸರ್ ಇರಲಿ ಮತ್ತು ಕ್ಲೀನಿಂಗ್ ಸಂಬಂಧಪಟ್ಟಿರಲಿ ಇನ್ನೂಭೂತ ವ್ಯವಸ್ಥೆಯನ್ನು ನಮ್ಮ ಜಿಲ್ಲಾ ಆರೋಗ್ಯ ಅಧಿಕಾರಿ ಮುಖಾಂತರ ಒದಗಿಸಿಕೊಂಡು ತಕ್ಷಣ ಪ್ರಾರಂಭಿಸೋಣ. ತಾಲೂಕು ಪಂಚಾಯತ್ ಅಧ್ಯಕ್ಷರು ಶ್ರೀ ಮೊಹಮ್ಮದ್ ಬೋನ್ ಪಾವೂರು, ಉಳ್ಳಾಲ ನಗರಸಭಾ ಮಾಜಿ ಅಧ್ಯಕ್ಷರು ಶ್ರೀ ಹುಸೇನ್ ಕುಂಜಿಮೋನು, ಮಾಜಿ ಸದಸ್ಯರು ಸರ್ವಶ್ರೀ ಉಸ್ಮಾನ್ ಕಲ್ಲಾಪು, ಮುಸ್ತಫಾ ಅಬ್ದುಲ್ಲಾ, ಕಾಂಗ್ರೆಸ್ ಪ್ರಮುಖರು ಸರ್ವಶ್ರೀ ರಾಜಿಕ್ ಉಳ್ಳಾಲ್, PS ಮೊಂತೇರು, ಮನ್ಸೂರ್ ರಿಯಾಜ್ ಗಾಡಿಗದ್ದೆ ಬೊಕ್ಕ ವೈದ್ಯಾಧಿಕಾರಿಗಳು ಕಾರ್ಯಕ್ರಮಗಳು ಪಾಲ್ಪಡೆದಿದ್ದೇವೆ.